ಅವಘಡ ತಾಲೂಕಿನ ಗಡಿಭಾಗದ ವಿರುಪುಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ 2021-22ನೇ ಸಾಲಿನ ಜಲಜೀವನ್ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಅನುದಾನದ ಅಡಿಯಲ್ಲಿ ಸುಮಾರು 284.30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ವೆಂಕಟರಮಣಪ್ಪ ಮಾತನಾಡುತ್ತಾ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದು ರೀತಿಯ ಜೋಕರ್ ರಾಜಕೀಯ ಮಾಡುತ್ತಿದ್ದಾರೆ. ಕೇವಲ 20ರಿಂದ 30 ಸ್ಥಾನಗಳನ್ನು ಪಡೆದು ಬ್ಲಾಕ್ ಮೇಲ್ ಮೂಲಕ ಅಧಿಕಾರಕ್ಕೆ ಬರುವ ಹುನ್ನಾರದಲ್ಲಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಮೂಲಕ ಅಧಿಕಾರಕ್ಕೆ ಬರುತ್ತೆ. ವಿರುಪುಸಮುದ್ರದಿಂದ ನಾಗಲಾಪುರ ರಸ್ತೆಯ ಅಭಿವೃದ್ಧಿಗಾಗಿ 50 ಲಕ್ಷ, ಗುಮ್ಮಘಟ್ಟದಿಂದ ಅಕ್ಕಮ್ಮನಹಳ್ಳಿಯ ರಸ್ತೆಯ ಅಭಿವೃದ್ಧಿಗೆ 50 ಲಕ್ಷ, ವಿರುಪುಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಪ್ರತಿ ಮನೆಗೂ ನೀರು ಒದಗಿಸುವ ಜಲಜೀವನ್ ಮಿಷನ್ ಯೋಜನೆಯಡಿ ಸುಮಾರು 284 ಲಕ್ಷ, ಮಾಚರಾಜನಹಳ್ಳಿ ಗೇಟ್ನಿಂದ ಗುಮ್ಮಘಟ್ಟ, ಅಕ್ಕಮ್ಮನಹಳ್ಳಿಯ ರಸ್ತೆಯ ಅಭಿವೃದ್ಧಿಗೆ 5 ಕೋಟಿ, ಬಸವನಹಳ್ಳಿ ಗ್ರಾಮದಲ್ಲಿ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಮುದಾಯ ಭವನ, ಇನ್ನು ಅನೇಕ ಯೋಜನೆಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಬೆಳಗ್ಗೆಯಿಂದ ಗುಮ್ಮಘಟ್ಟದಲ್ಲಿ ಗೌಡೇಟ್ನಲ್ಲಿ 10 ಲಕ್ಷ ಬಿಲ್ಡಿಂಗ್ ಆಮೇಲೆ ಅಲ್ಲಿ ಗುಮ್ಮಘಟ್ಟ ರೋಡ್ ಮಾಚರಾಜನಹಳ್ಳಿ ಗೇಟ್ನಿಂದ ಅದು 1.5 ಕೋಟಿ, ಮಾಚರಾಜನಹಳ್ಳಿ ಗೇಟ್ನಿಂದ ಗುಮ್ಮಘಟ್ಟ ರಸ್ತೆ. ಆಮೇಲೆ ಬಸವನಹಳ್ಳಿನಲ್ಲಿ ರಸ್ತೆ 25 ಲಕ್ಷ, 10 ಲಕ್ಷ ಸಮುದಾಯ ಭವನ, 25 ಲಕ್ಷ ಇದು ಮನೆ ಮನೆಯಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಅದೊಂದು, ಮಾಚರಾಜನಹಳ್ಳಿ 37 ಲಕ್ಷ, ವಿರುಪುಸಮುದ್ರ 51 ಲಕ್ಷ, ಕನಕಾಪುರ 37, ಗಂಗವಾರ 35, ಗೌಡೇಟಿ 74, ನಾಗಲಾಪುರ 24. ಇಷ್ಟು ಕೂಡ 20 ಜೆಜೆಎಂನಲ್ಲಿ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ. ವಿರುಪುಸಮುದ್ರದಿಂದ ನಾಗಲಾಪುರದ ರಸ್ತೆ 50 ಲಕ್ಷ. ಇಷ್ಟು ಪ್ರೋಗ್ರಾಮ್ಗಳನ್ನ ಇವತ್ತು ವಿರುಪುಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸಿಸಿ ರೋಡ್ ಒಂದು 5 ಲಕ್ಷ, ಇಲ್ಲಿ ಈ ದೇವಸ್ಥಾನದ ಹತ್ರ ಇವೆಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಿ ಇವತ್ತು ಈ ರೀತಿ ಜಿಲ್ಲಾ ಪಂಚಾಯತ್ನಲ್ಲಿ 12 ಕೋಟಿ ವೆಚ್ಚದಲ್ಲಿ ಎಲ್ಲ ರಸ್ತೆಗಳನ್ನ ನಾಳೆ ನಾಡದ್ದು ಮಾಡಿ ಇನ್ನ ಸಾಕಷ್ಟು ಇದ್ದಾವೆ. PWDನಲ್ಲಿ ಒಂದು 18 ಕೋಟಿ ಇದ್ದಾವೆ, ಇದೊಂದಿದೆ 12 ಕೋಟಿ. ಇವೆಲ್ಲ ಸಾಕಷ್ಟು ರೋಡ್ಗಳನ್ನು ನಾವು ಮಾಡಿ, ಬುಗುಡೂರು ಜೈಪುರ ರೋಡ್ 5 ಕೋಟಿ, ಇಂಥ ರಸ್ತೆಗಳು ಸಾಕಷ್ಟಿದೆ. ನಾಳೆ ಕೂಡ ಪ್ರೋಗ್ರಾಮ್. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಪ್ಪರ್ ಭದ್ರಾ ತುಂಗಭದ್ರಾ ಎತ್ತುಗಳೇ ಅಂತಂದ್ರೆ ಮೊನ್ನೆ ಅಲ್ಲೆಲ್ಲ ಐವಾರಳ್ಳಿನಲ್ಲಿ ಮಾನವರಿದಾಯ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಆಚೆ ನೆನಪು ಹೇಳ್ತಾರೆ, ನಾವು ನೀರಿಗಾಗಿ ಬಹಳ ಹೋರಾಟ ಮಾಡಿದ್ದೀವಿ. ಎಲ್ಲಿ ಹೋರಾಟ ಮಾಡ್ತಂದ್ರಪ್ಪ ಅವರು? ರೋಡ್ಗಳೆಲ್ಲ ಸಾಕಷ್ಟು ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀವಿ? ಸುಳ್ಳು ಹೇಳೋದಕ್ಕೆ ಮಿತಿ ಬೇಡವಾ? ಜನಕ್ಕೆ ಗೊತ್ತಾಗಲ್ವಾ? ತಿಮ್ಮರಾಯ ಹೇಳ್ತಾನೆ, ನಾನು ಮುರಾದಿಸ್ಗಳು ತಂದಿದ್ದೆ ಅಂತ. ಪಳವಳ್ಳಿ ಮುರಾದಿಸ್ಗಳು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ನಾನು, ಗಂಗಸಾಗರ ಮಾಡಿದ್ದು ನಾನು, ಇವೆಲ್ಲ ವೆಂಕಟಾಪುರ ಮಾಡಿದ್ದ. ಎಲ್ಲಿ ತಂದಿದ್ರಿ? ಸುಳ್ಳು ಹೇಳೋದಕ್ಕೆ ಜನದ ಮುಂದೆ ಬರೇ ಸುಳ್ಳು ಹೇಳಿ 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 ಓಟ್ ಹಾಕಿಸ್ಕೊಂಡಿದ್ದಾರೆ. ತಪ್ಪಿದರೆ ಆಯ್ತು, ಅವ್ರು ಹಿಂದಿನ 5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀರಿ ಅಂತ ಒಂದು ಲಿಸ್ಟ್ ಕೊಟ್ಟು ಬರ್ಲಿ, ಒಂದೇ ವೇದಿಕೆ ಕುತ್ಕೊಳ್ಳೋದು ಹೇಳಿದವರು ನಾವು. 5 ವರ್ಷದ್ದು ಏನೇನು ಮಾಡಿದ್ದೀನಿ ಅಂತಕ್ಕಂಥದನ್ನ ನಾನು ಜನರ ಮುಂದೆ ಹೇಳ್ತೀನಿ. ಅವರು
17 ಕೋಟಿ ವೆಚ್ಚದಲ್ಲಿ ಹಾಸ್ಪಿಟಲ್ ಬಿಲ್ಡಿಂಗ್ ಅಂತ ನಾನು ಕ್ಯಾಬಿನೆಟ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಸ್ಯಾಂಕ್ಷನ್ ಮಾಡಿ ನಿನ್ನೆ ಹೋಗ್ತಾನೆ ಒಂದು 7 ಜನ ಕರ್ಕೊಂಡೋಗಿ ಹಾಸ್ಪಿಟಲ್ ಎಲ್ಲ ತೋರಿಸ್ತಾನೆ ನೋಡಿ ನಾನು ಮಾಡಿದ್ದು ಅವಾಗ ಏನಪ್ಪ ಲೋಕೇಶ್ ನಾಗೇಂದ್ರ ಮನ ಮರ್ಯಾದೆ ಐತೆ ಅವ್ರಿಗೆ ಯಾವಾಗ ಸ್ಯಾಂಕ್ಷನ್ ಆಗಿತ್ತು, ಯಾವಾಗ ಅದು ಗುದ್ದಲಿ ಪೂಜೆ ಮಾಡಿದ್ದು, ನಾನು ಮಂತ್ರಿ ಇದ್ದ. ಹಾಸ್ಪಿಟಲ್ ಬಿಲ್ಡಿಂಗ್ ನಮ್ಮೆಲ್ಲರಿಗೂ ಗೊತ್ತಿದೆ ಮಾಡಿದ್ದು. ಈಗ 4 ಕೋಟಿಗೆ ಅಪ್ರೂವ್ ಮಾಡ್ತೀವಿ ಹಾಸ್ಪಿಟಲ್ ಎಲ್ಲ ರಿಪೇರಿ ಮಾಡೋದಕ್ಕೆ ಎಲ್ಲ ಇದು ಮಾಡೋದಕ್ಕೆ. ಮತ್ತೆ ಈಗ 4 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಇವಾಗ ಟೆಂಡರ್ ಆಗಿದೆ, ಒಂದು ವಾರದಲ್ಲಿ ಯಾರಿಗೆ ಅಂತ ಗೊತ್ತಾಗಿದೆ. ಅಲ್ಲಿ 21 ಕೋಟಿ ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡ್ತಾರೆ. ಅದರಲ್ಲಿ ಯಾವ್ದಾದ್ರು ಇದ್ರೆ ಅವರು ಎಲ್ಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಗ್ರಾಮಾಂತರ ಅಧ್ಯಕ್ಷ HV ವೆಂಕಟೇಶ್ ಮಾತನಾಡುತ್ತಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರುವುದು ಶತಸಿದ್ಧ. ಕಾಂಗ್ರೆಸ್ ಮತ್ತು JDS ಸಂಯುಕ್ತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದ ನಮ್ಮ ತಂದೆ ವೆಂಕಟರಮಣಪ್ಪ ತಾಲೂಕಿಗೆ ಕೆಲವು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಅನುದಾನ ತಂದಿದ್ರು. ನಂತರ ಬಂದ ಬಿಜೆಪಿ ಸರ್ಕಾರ ಆಪರೇಷನ್ ಕಮಲದ ಮೂಲಕ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿಗಳಲ್ಲಿ ಉತ್ತಮ ಒಡನಾಟದಿಂದ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ತಂದಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಎಂದು ತಿಳಿಸಿದರು. ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ನೆರವೇರಿಸಿದಂತಹ ಪೂಜ್ಯ ತಂದೆಯವರಾದಂತಹ ವೆಂಕಟರಮಣಪ್ಪನವರೇ ಹಾಗೂ ವೀರಸಮುದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ನಮ್ಮ ಮುಖಂಡರುಗಳೇ. ಇವತ್ತಿನ ದಿವಸ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ಇವತ್ತು ನಾಳೆ ನಾಡಿದ್ದು 3 ದಿವಸ ಕಂಟಿನ್ಯೂಸ್ ಆಗಿ ಹಮ್ಮಿಕೊಂಡಿದ್ದೀವಿ. ಈ ತಾಲೂಕಿನಲ್ಲಿ ತಂದೆಯವರು ಏನು ಗೆದ್ದು 5 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಈ 1 ವರ್ಷ ಕಾಂಗ್ರೆಸ್ JDS ಅಲೈನ್ಸ್ ಸರ್ಕಾರ ಇತ್ತು. ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಪಟ್ಟು ತಾಲೂಕಿನ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದ್ದಾರೆ. ಸರ್ಕಾರ ಬದಲಾವಣೆ ಆದಮೇಲೆ ಪ್ರತಿಯೊಂದು ಬಿಜೆಪಿ ಕ್ಷೇತ್ರದಲ್ಲಿ ಶಾಸಕರುಗಳಿಗೆ ಅನುದಾನವನ್ನು ಹೆಚ್ಚಿಗೆ ಕೊಟ್ಟರು. ಅದೇ ರೀತಿ ನಮ್ಮ ಕಾಂಗ್ರೆಸ್ನವರು ಇರೋ ಕಡೆ ಕೊಡಲಿಲ್ಲ. ಪ್ರತಿ ಸಾರಿ ಅಸೆಂಬ್ಲಿಯಲ್ಲಿ ಗಲಾಟೆಗಳು ನಡೀತಾನೆ ಇದ್ದಾವೆ. ಅವರು 40% ಕಮಿಷನ್ನ ಯಾರನ್ನ ಕೊಡಲಿ, ಈಗ ಗ್ರ್ಯಾಂಟ್ ಆಗಿ 1 ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಂದ್ರೆ 40% ಕಮಿಷನ್ ಕೊಟ್ರೆ ಯಾವ ಇಲಾಖೆ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಆ ಗುತ್ತಿಗೆಯನ್ನ ಕೊಡ್ತಿದ್ದಾರೆ. ಹಾಗಾಗಿ ಹೆಚ್ಚಿನದಾಗಿ ಈ ನಿಮ್ಮ ಸೇವೆಯನ್ನ ತಂದೆಯವರು ಶ್ರಮಪಟ್ಟು ಹಲವು ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಗಲಾಟೆ ಮಾಡಿ ಸಂಬಂಧಪಟ್ಟ ಸಚಿವರ ಹತ್ರ ಎಲ್ಲ ತುಂಬಾ ವಿಶ್ವಾಸನೂ ಇದೆ. ಸ್ವಲ್ಪ ಜೋರು ಮಾಡಿ ತಮಗೆ ನಮ್ಮ ತಾಲೂಕು ಹೆಚ್ಚಿದ್ದಾಗಿ ರಸ್ತೆಗಳಿಗೆ 65 ಕೋಟಿ ಕೊಟ್ಟಿರೋದು ನಮಗೆ ಅನಿಸುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಬಿಟ್ಟರೆ ನೆಲ್ಲು ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಮುಂದೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ 100% ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಈ ಭಾಗದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ. ತಾವೆಲ್ಲರೂ ಒಗ್ಗಟ್ಟಿನಿಂದ ವೀರಸಮುದ್ರದಿಂದ ಹಿಡಿದು ಪಾವಗಡದವರೆಗೂ ನೀವು 3 ಪಂಚಾಯಿತಿಯವರು ಹೆಚ್ಚಿನದಾಗಿ ಕಾಂಗ್ರೆಸ್ಗೆ ಸಹಕಾರ ಕೊಡಬೇಕಾಗಿ ತಮ್ಮ ಕೇಳಿಕೊಂಡು ಮುಂದೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಕೇಳ್ಕೊಂಡು ನಾನು ಹೇಳ್ಬಾರ್ದು. ನಮಸ್ಕಾರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶಂಕರ್ ರೆಡ್ಡಿ, ಪುರಸಭೆ ಸದಸ್ಯರಾದ ರಾಜೇಶ್, ಹನುಮಂತರಾಯಪ್ಪ, ಶೇಷಗಿರಿ, ರವೀಂದ್ರ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಾರದಮ್ಮ, ಶಿಕ್ಷಕರಾದ ಉಗ್ರಪ್ಪ, ವಿಜಯರಾಜ್, AE ಸುರೇಶ್, ವಿಶ್ವೇಶ್ವರಯ್ಯ, ನಾಗರಾಜು, ಗ್ರಾಮ ಪಂಚಾಯತ್ ಸದಸ್ಯರಾದ ಗೋಪಾಲ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ಸ್ಟೇಜ್ ಮೇಲೆ ಇರೋರ್ಗಿಂತ ಸ್ಟೇಜ್ ಮುಂದೆ ಇರೋರಂತವ್ರಿಂದಲೇ ಎಲ್ಲಾ ಒಂದು ಸಮಾರಂಭಗಳು ಯಶಸ್ವಿ ಆಗೋದು, ಕಾರ್ಯಕ್ರಮಗಳು ಯಶಸ್ವಿ ಆಗೋದು. ಅದೆಲ್ಲ ಪ್ರಚಾರಪಡಿಸ್ಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು, ಆಮೇಲೆ ನಾವೆಲ್ಲ ಇರ್ತೀವಿ ನಿಮ್ಮ ಸಹಕಾರದೊಂದಿಗೆ. ಇವಾಗ ಬೆಳಿಗ್ಗೆಯಿಂದ ಸುಮಾರು 11 ಗಂಟೆಯಿಂದ ನಮ್ಮ ಪಕ್ಷದ ಧುರೀಣರಾದಂಥ ದೊಡ್ಡಯ್ಯನವರು
ದೈವದೇವರಾದಂಥ ವಿಚಾರ ತಿಳಿದು ಅಲ್ಲಿಗೆ ಹೋಗಿ ಅವ್ರಿಗೆ ಶ್ರದ್ಧಾಂಜಲಿ ಘಟಿಸಿ ಹೂನುಮಾಲೆ ಅರ್ಪಿಸಿ ಅಲ್ಲಿಂದ ಮೊದಲು ಮಾಡ್ಕೊಂಡು ಬಂದಿರುವಂಥ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ನಡೆದಿದೆ ಅಂತ ಹೇಳಿ ತಮ್ಗೆಲ್ಲನೂ ವಿಸ್ತಾರವಾಗಿ ಇವಾಗ ಆವಾಗಲೇ ಗೊತ್ತಾಗಿದೆ. ಇದೊಂದೇ ಅಲ್ಲ, ಪಾವಗಡ ತಾಲೂಕಿನಲ್ಲಿ ಸರ್ಕಾರದಿಂದ ಯಾವ ರೀತಿ ನಾನು ದುಡ್ಡು ತಗೊಂಡು ಬರಬೇಕು ಅಂತ ಹೇಳಿ ಯಜಮಾನರು ತಿಳ್ಕೊಟ್ಟಿದ್ದಾರೆ. ಅವ್ರಿಗೆ ನೀವಿವತ್ತು ಯಾವುದೋ ಒಂದು ಅಡ್ಡದಾರಿಯಲ್ಲಿ ಸರ್ಕಾರ ರಚನೆ ಮಾಡಿ ನಮ್ದು ನಡೀತಾ ಇದೆ ಅಂತ ಬೇಡ್ರಿ, ನಮಗೂ ಕಾಲ ಬಂದಾಗ ನಿಮ್ಗೆಲ್ಲಾನು ನಾವು ಎಸೆನ್ಷಿಯಲ್ ಆಗುತ್ತೆ, ನಾವು ಬೇಕಾಗುತ್ತೆ ಅಂತ ಹೇಳಿ ಅವ್ರು ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಕಾಂಗ್ರೆಸ್ ಶಾಸಕರಿಗಿಂತನೂ ಹೆಚ್ಚಿಗೆ ಅನುದಾನ ತಗೊಂಡು ಬರೋ ಶಕ್ತಿ ನಮ್ಮ ಶಾಸಕರಿಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೇರೆ ಅತ್ಯುತ್ತಮವಾಗಿ ಹಿರಿಯ ಶಾಸಕರು ಎಲ್ಲರಿದ್ರು ಕೂಡ ಇವ್ರು ತರೋ ಅಷ್ಟು ಅನುದಾನಗಳನ್ನು ತರಕ್ಕೆ ಶಕ್ತಿ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲರ ಹತ್ರ ಒಡನಾಟನೂ ಇದೆ. ಹೋಗಿ ರೋಪ್ ಹಾಕಿದ್ರೆ ಯಾಕೆ ಬಿಡಪ್ಪ, ಅವರು ಯಜಮಾನರು ಸುಮ್ಮನೆ ಗದರ್ತಾರೆ, ಕೊಡ್ತೀವಣ್ಣ ನಿಮ್ಗೆ 100% ನಿಮ್ಗೆ ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಮನೋಭಾವದಿಂದ ತಗೊಂಡು ಬಂದು ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಮುಂದೆ ಬರುವ ಚುನಾವಣೆಗಳಲ್ಲಿ ಇಂಥವ್ರನ್ನೇ ಆಯ್ಕೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಾವಗಡ ತಾಲೂಕು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದ್ರಲ್ಲಿ ಯಾವ್ದು ಎರಡು ಮಾತಿಲ್ಲ. ಅದರಿಂದ ಎಲ್ಲರಿಗೂ ತಿಳಿ ಹೇಳ್ಬೇಕು. ಬರೀ ನಾಯಕರೊಬ್ಬರಿಂದ ಹೇಳಿದ್ರೆ ಅಲ್ಲ, ಇಲ್ಲಿರೋ ವೇದಿಕೆ ಮುಂಭಾಗದಲ್ಲಿರೋರು ಅಂತ ಇಲ್ಲ. ಯಾವ ಜನಪರ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಹಿಂದೆ ಏನು ಮಾಡಿದೆ, ಮುಂದೆ ಯಾವ ರೀತಿಯೂ ಬಡವರಿಗೆ ಬಬ್ಬರಿಗೆ ಕಾಂಗ್ರೆಸ್ ಸರ್ಕಾರನೇ ಅನುವು ಮಾಡಿಕೊಡೋದು. ದುಡ್ಡು ಕೊಡ್ಬೇಕಂದ್ರೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿಗೆ ಅನುದಾನ ಕೊಡಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ. ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಗೆಲ್ಲ ಅತ್ಯುತ್ತಮವಾದ ಒಂದು ದಾರ್ದೀಪವಾಗಿ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮಂಗಳ ತಟ್ಲೆಗೆ
ఎక్కడ బా కేశవరెడ్డి ముందు చూసుకుంటాం తిమ్మప్ప నువ్వయ్యా ఏమద్దా ఎవరైనా హోటల్ గంగార దేవాయ సంతమస్తర ఆస్కే దేవాయ సమాయసా దేవతా జ్ఞాన కార్యక్రమసాద సిద్ధిరస్తు
ಸ್ವಲ್ಪ ಇಲ್ಲಿ ಬಂದ್ರೆ కొంచెం రమణ ఎత్తంటే వసంత ఊరికే ఉంటే ఎట్లు నువ్వు పండు ఎట్లు చూడు ఓం సౌచాయ మహిదాయ మృతాయ స్మై పూర్వంతాయ గుణవస్తాయ శ్రీవాస్త్రాయ శ్రీవన్నాభ్యతాభ్యామ సమవేతాభ్యామ జన్మదేతాభ్యామ మానవిజీవ కమలా పత్రం సమర్పయామి తథా నీరాజనం ఓం నిజజ్ఞాప్రాతామధోనం దదాతే మధ్యవః కురుతే తదా బ్రహ్మ ఉపాలతే ఏకదేవ యజమాన ఐక్యజో దదాతే మంగళ నీరాజం ఆత్మం సమర్పయామి నానవిధం సమర్పయామి తక్షందారాయామి శ్రీ సర్వానల గోవింద రమణ గోవిందో గోవిందో నాయక కాంట్రాక్ట్ అయ్యే 10 ಇಲ್ಲ ಇಲ್ಲ ಅಲ್ಲಿದ್ದಾರೆ ಒಂದು ಈಗ ಪೈಲ ತೆಗೆ ಫೋಟೋ లక్ష్మి ఇక్కడ చూడే ఓం